ಡಾಕ್ಟರ್ ಕೆ ಕೃಷ್ಣ ಭಟ್ರಿಗೆ ನುಡಿ ನಮನ ಕಾರ್ಯಕ್ರಮದ ಪ್ರಯುಕ್ತ ಹೃದಯ ಮತ್ತು ಶ್ವಾಸಕೋಶದ ಪುನಶ್ಚೇತನಕ್ಕೆ ಯೋಗ ಚಿಕಿತ್ಸಾ ಕಾರ್ಯಾಗಾರವನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಆವಿಷ್ಕಾರ ಯೋಗ ಮಂಗಳೂರು ಆಯೋಜಿಸಿತು. ಈ ಕಾರ್ಯಕ್ರಮವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಡಿತಾಯ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಡಾಕ್ಟರ್ ಕೆ ಕೃಷ್ಣ ಭಟ್ ಅವರು ಯೋಗ ಚಿಕಿತ್ಸೆಯಲ್ಲಿ ಯಶಸ್ಸು ಕಾಣುವುದರೊಂದಿಗೆ ಯೋಗ ವಿಜ್ಞಾನವನ್ನು ವಿಶ್ವವಿದ್ಯಾನಿಲಯದ ಶಿಕ್ಷಣ ಪದ್ಧತಿಯಲ್ಲಿ ಪರಿಚಯಿಸಿ ಸಾರ್ಥಕ ಜೀವನ ನಡೆಸಿದರು ಎಂದು ಹೇಳಿದರು. ಕಾರ್ಯಾಗಾರದಲ್ಲಿ ಯೋಗ ಚಿಕಿತ್ಸಕ ಕುಶಾಲಪ್ಪಗೌಡ ಹೃದಯ ಮತ್ತು ಶ್ವಾಸಕೋಶದ ಪುನಶ್ಚೇತನೆಗೆ ಪೂರಕವಾದ ಕ್ರಿಯೆ, ಯೋಗಾಸನ, ಪ್ರಾಣಾಯಾಮ ಹಾಗೂ ಯೋಗ ನಿದ್ರಾ ಧ್ಯಾನದ ತರಬೇತಿಯನ್ನ ನೀಡಿದರು. ಡಾಕ್ಟರ್ ಕೆ ಕೃಷ್ಣ ಶರ್ಮಾ ಯೋಗ ಚಿಕಿತ್ಸೆಯ ಮೂಲ ತತ್ವಗಳು, ಮಣಿಪಾಲದ ಯೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅನ್ನಪೂರ್ಣ ಇವರು ಒತ್ತಡ ನಿರ್ವಹಣೆ ಮತ್ತು ಯೋಗ, ಯನಪುಯ ವೈದ್ಯಕೀಯ ಕಾಲೇಜಿನ ಶ್ವಾಸಕೋಶ ಚಿಕಿತ್ಸೆಯ ಮುಖ್ಯಸ್ಥರಾದ ಡಾಕ್ಟರ್ ಇರ್ಫಾನ್ ಇವರು ಪುನಶ್ಚೇತನದ ಅಗತ್ಯದ ಉಪನ್ಯಾಸವನ್ನ ನೀಡಿದರು. ಆಯಾಮ ಯೋಗ ಕೇಂದ್ರದ ನಿರ್ದೇಶಕ ಶ್ರೀಕಾಂತ್ ಎಸ್ವಿ ಅತಿಥಿಯಾಗಿ ಭಾಗವಹಿಸಿ ಗುರುಸ್ಮರಣೆಯನ್ನ ಮಾಡಿದ್ರು. ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯೆ ಡಾಕ್ಟರ್ ಆಕಾಶ್ ರಾಜ್ ಜೈನ್ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ರಾಜಶೇಖರ್ ಜಲ್ಪಿ ಧನ್ಯವಾದ ಗೈದ್ರು. ಡಾಕ್ಟರ್ ಅಜಿತೇಶ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.